ಇರ್ತವೆ. ಸತ್ತ ಮೇಲೆ ಮನುಷ್ಯ ನೆನಪಿನಲ್ಲಿ ಇಟ್ಕೊಳ್ತಕ್ಕಂತ ಯಾವ್ದಾದ್ರು ಒಂದು ಸಾಧನೆಯನ್ನ ಮಾಡಿ ಹೋಗ್ಬೇಕಂತೆ. ಆದ್ರೆ ಇತ್ತೀಚೆಗೆ ಗೌರಿ ಲಂಕೇಶ್ ಹತ್ಯೆ ಆದಾಗ ಕರ್ನಾಟಕದ ಪತ್ರಕರ್ತ ಒಬ್ಬ ಬರಿತಾನೆ. ಆ ಪತ್ರಕರ್ತ ಏನ್ ಬರೀತಾನೆ ಅಂತ ಕೇಳಿದ್ರೆ, ಆಕೆ ಗುಂಡು ಬಿದ್ದು ಸಾಯುವುದಕ್ಕಿಂತ ಗುಂಡು ಹಾಕಿಕೊಂಡು ಸತ್ತಿದ್ರೆ ಸಿಂಗಲ್ ಕಾಲಮ್ ನ ನ್ಯೂಸ್ ಆಗುತ್ತಾ ಇದ್ಲು ಅಂತ. ವ್ಯಕ್ತಿಯೊಬ್ಬ ಸತ್ತ ಮೇಲೆ ಸಮಾಜ ಅವನನ್ನು ಹೇಗೆ ನೋಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಡ. ಅವ್ರು ಇವರು ಗುಂಡು ಬಿದ್ದು ಸತ್ತಿದ್ದಾರೆ, ಯಾರು ಗೊತ್ತು ಅದನ್ನ ಯಾರು ಮಾಡಿದ್ದಾರೆ ಅನ್ನೋದು. ಯಾಕೆ ಅಂತ ಕೇಳಿದ್ರೆ, ಯಾರು ಗೌರಿ ಲಂಕೇಶ್ ಅಂತ ಈ ಪ್ರಶ್ನೆ ಕೇಳಿ ನೋಡಿ. ಪುಟ್ಟ ಮಗುವ ಹೇಳುತ್ತೆ, ಭಾರತವನ್ನ ತುಂಡು ಮಾಡ್ತೇವೆ, ಭಾರತವನ್ನ ಏನು ವಿಭಜನೆ ಮಾಡ್ತೇವೆ, ಪಾಕಿಸ್ತಾನ ಜಿಂದಾಬಾದ್ ಹೇಳ್ತೇವೆ, ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಬೇಕು ಅಂತ ದೇಶದ್ರೋಹಿ ಘೋಷಣೆಗಳನ್ನ ಕೂಗಿರ್ತಕ್ಕಂತಹ ಉಮರ್ ಖಾಲಿದ್ ಮತ್ತು ಕನ್ನಯ್ಯ ಕುಮಾರ್ ನಂತಹ ದೇಶದ್ರೋಹಿ ವಿದ್ಯಾರ್ಥಿಗಳ ಮಹಾನ್ ತಾಯಿ ಗೌರಿ ಲಂಕೇಶ್. ಗೊತ್ತಿಲ್ಲ ಹೆಣ್ಮಗಳ ತಾಯಿ ಹೊಟ್ಟೆನಲ್ಲಿ ಯಾರ ತಂದೆಯವ್ರಿಗೆ ಜನ್ಮ ಕೊಟ್ಟಿದ್ದಾರೆ ಅಂತ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಆ ಹೆಣ್ಮಗಳು ತನ್ನ ಫೇಸ್ಬುಕ್ ನಲ್ಲಿ ಬರ್ಕೊಳ್ತಾಳೆ, ಕನ್ನಯ್ಯ ಕುಮಾರ್ ಉಮರ್ ಖಾಲಿದ್ ನನ್ನ ಮಕ್ಕಳು, ನನ್ನ ಮುದ್ದಿನ ಮಕ್ಕಳು, ಆ ಮಕ್ಕಳ ಮುಖದಲ್ಲಿ ಬೇಸರ ಆದ್ರೂ ನಂಗೆ ಸಹಿಸೋದಕ್ಕಾಗೋದಿಲ್ಲ ಅಂತ. ಸತ್ತೋದ್ರು ಕೂಡ ಆಕೆ ಬರ್ದಿಟ್ಟು ಹೋಗಿರ್ತಕ್ಕಂಥ ಫೇಸ್ಬುಕ್ ಪೋಸ್ಟ್ಗಳು ಯಾವುದು ಅಳಿಸೋಗಿಲ್ಲ. ಇವತ್ತಿಗೂ ಕೂಡ ಹುಡುಕಿ ಕೊಡ್ಬೋದು. ದೇಶದ್ರೋಹಿಗಳು ಅಂತ ಕರ್ಸ್ಕೊಳ್ತಕ್ಕಂಥ ಒಂದಷ್ಟು ವಿಚಿತ್ರಕಾರಿ ಶಕ್ತಿಗಳಿಗೆ ಮಹಾನ್ ತಾಯಿ ಅನ್ನಿಸ್ಕೊಂಡಿದ್ದಂತಹ ಗೌರಿ ಸತ್ರೆ SIT ಫಾರ್ಮ್ ಆಗುತ್ತೆ. SIT ಫಾರ್ಮ್ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ನಾವು ಅದನ್ನ ಕರಿತೇವೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ಸ್ಪೆಷಾಲಿಟಿ ಏನ್ ಗೊತ್ತೇನೋ? ಇವ್ರ ಸ್ಪೆಷಾಲಿಟಿ ಏನು ಅಂತ ಕೇಳಿದ್ರೆ, ಗೌರಿ ಲಂಕೇಶನ ಹತ್ಯೆ ಮಾಡೋದಕ್ಕೆ ಬಂದೂಕುದಾರಿ ಬೈಕ್ ನಲ್ಲಿ ಬರ್ತಾನೆ. ಬೈಕ್ ನಲ್ಲಿ ಹೇಗ್ ಬರ್ತಾನೆ ಅಂದ್ರೆ ಅವ್ನು ಜಾಕೆಟ್ ಹಾಕಿರ್ತಾನೆ, ಅವ್ರ ಮುಖವನ್ನ ಕವರ್ ಮಾಡುವ ಹಾಗೆ ಹೆಲ್ಮೆಟ್ ಹಾಕಿರ್ತಾನೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ಸ್ಪೆಷಾಲಿಟಿ ಏನು ಅಂತ ಕೇಳಿದ್ರೆ, ಹೆಲ್ಮೆಟ್ ಹಾಕಿರುವ ವ್ಯಕ್ತಿಯ ಮುಖದಲ್ಲಿ ಇವರು ಕುಂಕುಮದ ತಿಲಕವನ್ನು ಫೈಂಡ್ ಔಟ್ ಮಾಡ್ತಾರೆ. ಬೇಜಾರಾಗುತ್ತೆ ಯಾಕೆ ಅಂತ ಕೇಳಿದ್ರೆ, SIT ಅವರಿಗೆ ಹೆಲ್ಮೆಟ್ ಹಾಕಿರುವಂತ ವ್ಯಕ್ತಿಯಲ್ಲ ಹಣೆಯಲ್ಲಿ ಕುಂಕುಮ ಕಾಣುತ್ತೆ, ಆದ್ರೆ ನಿಜವಾದ ಅಪರಾಧಿ ಯಾರು ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗಳು ಇದ್ರೆಷ್ಟು ಬಿಟ್ರೆಷ್ಟು. ನಾವು ಅವ್ರಿಗೆ ಹೇಳ್ಬೇಕಾಗಿದೆ, ಸ್ವಾಮಿ ನೀವು ತಗೊಳ್ತಿರ್ತಕ್ಕಂಥ ಸಂಬಳ ಯಾವುದೇ ಪಾಕಿಸ್ತಾನದ ಫಂಡ್ನಿಂದ ಬರ್ತಾ ಇಲ್ಲ, ನೀವು ತಗೊಳ್ತಿರ್ತಕ್ಕಂಥ ಸಂಬಳ ನಾವು ಹಾಕೊಳ್ಳೋ ತಪ್ಪಲಿಗೆ ಕಟ್ಟುವಂತ ಟ್ಯಾಕ್ಸ್ ಹಣದಿಂದ ಬರ್ತಾ ಇದೆ. ಹಿಂದೂ ಒಬ್ಬ ಬೆವರು ಸುರಿಸಿ ದುಡಿತಿರ್ತಕ್ಕಂತಹ ಹಣವನ್ನ ತೆರಿಗೆಯಾಗಿ ಕಟ್ತಾರಲ್ಲ, ನಮ್ಮ ಟ್ಯಾಕ್ಸ್ ನ ಭಿಕ್ಷೆಯಲ್ಲಿ ನೀವು ಸಂಬಳ ತಗೊಳ್ತಾ ಇದ್ದೀರಿ. ಅದರ ಕನಿಷ್ಠ ಋಣವನ್ನಾದ್ರೂ ತೀರಿಸುವ ಆಸೆ ಇದ್ರೆ ನಿಜವಾದ ಅಪರಾಧಿಗಳನ್ನ ಬಂಧಿಸಿ. ನಾವು ಇಷ್ಟು ಮಾತ್ರ ಕೇಳ್ತೇವೆ, ನಮಗ್ ಬೇರೆ ಯಾವುದೇ ರೀತಿಯ ಏನು ಹೆಚ್ಚಿನ ನಿರೀಕ್ಷೆ ನಿಮ್ಮಿಂದ ಮಾಡೋದಿಲ್ಲ. ನಾವು ಯಾವ ಸರ್ಕಾರದ ಫಂಡ್ಗಳನ್ನು ನಿರೀಕ್ಷೆ ಮಾಡೋದಿಲ್ಲ, ಯಾವ ಸರ್ಕಾರದ ಹೆಚ್ಚಿನ ಸವಲತ್ತುಗಳನ್ನು ನಿರೀಕ್ಷೆ ಮಾಡೋದಿಲ್ಲ. ನಾವು ಕೇಳೋದಿಷ್ಟೇ, ನಿಜವಾದ ಅಪರಾಧಿಗಳನ್ನ ಬಂಧಿಸಿ ಅಂತ. ತಪ್ಪೇನು?